ಭಾರತೀಯ ಬೌದ್ಧ ಮಹಾಸಭಾ ಚಾಮರಾಜನಗರ ಜಿಲ್ಲಾ ಶಾಖೆ ಅಶೋಕ ವಿಜಯದಶಮಿ ಮತ್ತು 66ನೇ ಧಮ್ಮಚಕ್ರ ಪರಿವರ್ತನಾ ದಿನಾಚರಣೆಯನ್ನು ಆಚರಿಸಿತು. ಪೂಜ್ಯ ಮನೋರಕ್ಷಿತ ಭಂತೆರವರ ಸಾನ್ನಿಧ್ಯದಲ್ಲಿ ಆಯುಷ್ಮಾನ್ ಆರ್ ಬಸವರಾಜುರವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆಯುಷ್ಮಾನ್ ಸಿದ್ದರಾಜುರವರು 22 ಪ್ರತಿಜ್ಞಾ ವಿಧಿಗಳನ್ನು ಬೋಧಿಸಿದರು. ಆಯುಷ್ಮಾನ್ ಡಾಕ್ಟರ್ ಬಿಆರ್ ಕೃಷ್ಣಕುಮಾರ್ ಅವರು ಡಾಕ್ಟರ್ ಬಾಬಾ ಸಾಹೇಬರು 1956 ಅಕ್ಟೋಬರ್ 14ರಂದು ನಾಗಪುರದ ದೀಕ್ಷಾ ಭೂಮಿಯಲ್ಲಿ ತನ್ನ ಅನುಯಾಯಿಗಳಿಗೆ ನೀಡಿದ ಮಹತ್ವದ ಅಂತಿಮ ಸಂದೇಶವಾದ ಮಹಾ ದೀಕ್ಷಾ ಭಾಷಣ ಎಂಬ ಐತಿಹಾಸಿಕ ವಿಚಾರವನ್ನು ಮಂಡಿಸಿದರು. ನಾನು ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ದೇವರೆಂದು ಪೂಜಿಸುವುದಿಲ್ಲ ಮತ್ತು ಅವರನ್ನು ಪೂಜಿಸುವುದಿಲ್ಲ. ನಾನು ರಾಮ ಮತ್ತು ಕೃಷ್ಣರನ್ನು ದೇವರೆಂದು ನಂಬುವುದಿಲ್ಲ. ನಾನು ರಾಮ ಕೃಷ್ಣ ಮತ್ತು ಅವರನ್ನು ಪೂಜಿಸುವುದಿಲ್ಲ. ನಾನು ಗೌರಿ ಗಣೇಶ ಇತ್ಯಾದಿ ಹಿಂದೂ ಧರ್ಮದ ಯಾವುದೇ ದೇವತೆಗಳನ್ನು ನಂಬುವುದಿಲ್ಲ ಮತ್ತು ಪೂಜಿಸುವುದಿಲ್ಲ. ನಾನು ದೇವರ ಅವತಾರಗಳಲ್ಲಿ ವಿಶ್ವಾಸ ಇಡುವುದಿಲ್ಲ. ನಾನು ಭಗವಾನ್ ಬುದ್ಧರನ್ನು ವಿಷ್ಣುವಿನ ಅವತಾರ ಎನ್ನುವುದನ್ನು ನಂಬುವುದಿಲ್ಲ. ನಾನು ಇಂಥ ಪ್ರಚಾರವನ್ನು ಮೂರ್ಖತನದ ಅಪಪ್ರಚಾರವೆಂದು ತಿಳಿಯುತ್ತೇನೆ. ನಾನು ಎಂದೂ ಶ್ರದ್ಧಾ ಮಾಡುವುದಿಲ್ಲ ಮತ್ತು ಪಿಂಡದಾನ ನೀಡುವುದಿಲ್ಲ. ನಾನು ಬೌದ್ಧ ಧರ್ಮದ ವಿರುದ್ಧವಾದ ಕಾರ್ಯಗಳನ್ನು ಮಾಡುವುದಿಲ್ಲ. ನಾನು ಯಾವುದೇ ಕ್ರಿಯಾಕರ್ಮ ಸಂಸ್ಕಾರಗಳನ್ನು ಬ್ರಾಹ್ಮಣರಿಂದ ಮಾಡಿಸುವುದಿಲ್ಲ. ನಾನು ಎಲ್ಲಾ ಮಾನವರು ಒಂದೇ ಎಂಬ ಸಿದ್ಧಾಂತದಲ್ಲಿ ವಿಶ್ವಾಸ ಇಡುತ್ತೇನೆ. ನಾನು ಸಮಾನತೆಯ ಸ್ಥಾಪನೆಗಾಗಿ ಪ್ರಯತ್ನಿಸುತ್ತೇನೆ. ನಾನು ಭಗವಾನ್ ಬುದ್ಧರ ಅಷ್ಟಾಂಗ ಮಾರ್ಗವನ್ನು ಸಂಪೂರ್ಣ ಪಾಲನೆ ಮಾಡುತ್ತೇನೆ. ನಾನು ಭಗವಾನ್ ಬುದ್ಧರ ಬೋಧನೆಗಳನ್ನು ಸಂಪೂರ್ಣವಾಗಿ ಪಾಲನೆ ಮಾಡುತ್ತೇನೆ.